ತಿರುವುಗಳನ್ನು ನೀಡಬಲ್ಲ ದಾಳಿ ಜೊತೆಗೆ ಪಂದ್ಯ ಫೈನಲ್ ಕದನ ಸಮಾಗಮದ ಜೊತೆಗೆ ಫೈನಲ್ ಕದನ ಉದ್ದೇಶ ಸತ್ಯ ಅರ್ಧ ಕರಂಗಿ ಟೀಮ್ ಮಾಡಬೇಕು ಚಪ್ಪು ಲೋಡ್ ಅಂಕಗಳಿಕೆಯ ಮೂಲಕವಾಗಿ ಖಾತೆಯಲ್ಲಿ ಜೋಡಣೆಯಾದ ಖಾತೆಗಳ ಬದಲಾವಣೆಗಳನ್ನು ಕಾಣಿಸಿಕೊಳ್ಳುವ ಪ್ರಯತ್ನಗಳು ಇದು ಫೈನಲ್ ಕದನದ ಹೋರಾಟದಲ್ಲಿ ಹಿತೇಶ ದಾಳಿಯಲ್ಲಿ ಕಾರ್ನರ್ ವಿಭಾಗವನ್ನು ಅದ್ಭುತವಾಗಿ ಉಳಿಸಿಕೊಳ್ಳುವ ಪ್ರಯತ್ನಗಳು ಮುಂದುವರಿದಿದೆ. ಸುಮಿತ್ ಸತೀಶ್ ಅದ್ಭುತವಾದ ಪ್ರಯತ್ನ ಇದು ಗಳಿಕೆ ಮುಂದುವರಿಸುವ ವೇಳೆಯಲ್ಲಿ ಸುಶಾಂತ್ ದಾಳಿಯಲ್ಲಿರುವ ಆಟಗಾರರಾಗಿ ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಸ್ಪಷ್ಟತೆಯ ಪಾದಚಲನೆ ನಿರೀಕ್ಷಿತ ವೇಗವನ್ನು ಗಳಿಸಿಕೊಂಡ ಆಟಗಾರರುಗಳ ಮಧ್ಯೆ ಅಂತರವನ್ನು ಕಾಯ್ದುಕೊಳ್ಳುವ ನೀತಿಯಲ್ಲಿರುವ ಸ್ಪರ್ಧಾಗಣ ನಿರೀಕ್ಷೆ ಬಹಳಷ್ಟಿದೆ. ಫೈನಲ್ ಕದನದಲ್ಲಿ 10,000 ನಗದು ಪುರಸ್ಕಾರ ಎಸ್ ಬೋನಸ್. ಇದು ರಂಜಿತ್ ಫೈನಲ್ ರೋಚಕತೆಯ ಕದನಗಳ ಮೂಲಕವಾಗಿ ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಅದ್ಭುತವಾದ ಟೋ ಮೂಲಕ ಪಾದಚಲನೆ ಶ್ರೇಷ್ಠತೆಯಲ್ಲಿದ್ದ ವೇಳೆ ಅಂತರ ಗಳಿಕೆ ಮುಂದುವರಿತಾ ಇದೆ. ಶಿವಛತ್ರಪತಿ ಕ್ರೀಡಾ ಪರ್ವ 2023 ಫೈನಲ್ ಕದನದಲ್ಲಿ ನಾವಿದ್ದೇವೆ. ಹೋರಾಟಗಳನ್ನು ಮುಂದುವರಿಸಿಕೊಳ್ಳುವ ಮೂಲಕವಾಗಿ ಫೈನಲ್ ಕದನಕ್ಕೆ ಸ್ಪರ್ಶವನ್ನು ನೀಡುವಂತ ಆಟವಿದೆ. ಸಮರಾಂಗಣದಲ್ಲಿ ಅದ್ಭುತವಾದ ಆಟಗಾರರುಗಳನ್ನು ಕಾಣಬಹುದಾಗಿದೆ. ಯುವ ಮತ್ತು ಅನುಭವದ ತಾರೆಗಳ ಸಮಾಗಮದ ಜೊತೆಗೆ ಫೈನಲ್ ಕದನ ಉದ್ದೇಶ ಪರಿಣಾಮಕಾರಿಯಾಗಿರುವ ಆಟಗಳ ಮೂಲಕ ಪಂದ್ಯದ ಸಮರ ಮುಂದುವರಿದ ಅಂಕಣದಲ್ಲಿ ಬದ್ಧತೆಯ ಆಟದ ಮೂಲಕ ಫೈನಲ್ ಕದನ ಹೋರಾಟ ಬಂಧನ ಕ್ಯಾಚ್ ಮಾಡ್ರೆ ನಾನಿಲ್ಲ ಸಂಘದ ಗಳಿಕೆಯ ಮೂಲಕ ಸಮಯದ ಪರಿಕಲ್ಪನೆಗಳಲ್ಲಿರುವ ಪಂದ್ಯ ಹೋರಾಟದ ಛಾಯೆ ಮುಂದುವರಿದ ಅಂಕಣದಲ್ಲಿ ಯಶಸ್ಸಿನ ಶಿಖರವೇರುವ ಸಮರ ಕಾದಾಟಗಳ ಮಧ್ಯೆ ಉಲ್ಲಾಸ ದಾಳಿಯಲ್ಲಿ ಅಖಿಲ ಅನವಶ್ಯಕ ಅಡ್ವಾನ್ಸ್ ಟ್ಯಾಕಲ್ ಪ್ರಯತ್ನದಲ್ಲಿ ವಿಫಲತೆಯನ್ನು ಕಂಡಾಗ ಇಲ್ಲಿ ರಂಜಿತ್ ಮಾನಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಫೈನಲ್ ಕದನದ ಹಾದಿಯಲ್ಲಿ ಗೆಲುವಿನ ಲೆಕ್ಕಾಚಾರದಲ್ಲಿ ಅವಳಿ ತಂಡಗಳು Get out!
Super tackle. 2 points. Technical. ಪರೀಕ್ಷಿತ ದಾಳಿಯಲ್ಲಿ ಗೋ ಬಿಟ್ಟಿದ್ದೀರಾ? 6-5 ಶ್ರೀರಾಮ ಶಂಭೂರು ಮುನ್ನಡೆಯಲಿದೆ. ನಾಲ್ವರು ಡಿಫೆಂಡರ್ಗಳ ಮಧ್ಯೆ ಹಿತೈಷಿ ದಾಳಿಯಲ್ಲಿರುವ ವೇಳೆಯಲ್ಲಿ ಸ್ಪರ್ಧೆಯಲ್ಲಿರುವಂತಹ ಆಟಗಾರರುಗಳು ಪ್ರಸ್ತುತ ಪರೀಕ್ಷಿತ ಸತತವಾಗಿ ದಾಳಿಯಲ್ಲಿ. ಸಮರಾಂಗಣದ ಹಾದಿಯಲ್ಲಿ ಬಹಳಷ್ಟು ಅದ್ಭುತವಾಗಿರುವ ಹೋರಾಟಗಳು, ದಿಟ್ಟತೆಯ ಪ್ರತಿರೋಧವನ್ನು ಮುಂದುವರಿಸಿಕೊಂಡ ವೇಳೆ ಸಾಕಷ್ಟು ಒತ್ತಡವಿದೆ ಅವಳಿ ತಂಡಗಳಲ್ಲಿ. ಚಾಂಪಿಯನ್ ಪಟ್ಟಕ್ಕಾಗಿ 10,000 ನಗದು ಪುರಸ್ಕಾರದ ಜೊತೆಗೆ ಛತ್ರಪತಿ ಶಿವಾಜಿ ಟ್ರೋಫಿಯನ್ನು ಪಡೆದುಕೊಳ್ಳುವಂತಹ ಉತ್ಸಾಹದಲ್ಲಿ 2 ತಂಡಗಳನ್ನು ಕೂಡ ಕಾಣಬಹುದಾಗಿದೆ. Do or die. Third right. ಅಡೆ ಬರ್ಬಾರ ಮುನ್ಕೂರು ಅವತ್ತನ ಕಿರ್ಪೇನೆ ನಾನು. ಸಮಯದ ಪರಿಣಾಮಕಾರಿ ಆಟಗಳ ಮೂಲಕ ಪಂದ್ಯದ ಹೆಚ್ಚುವರಿ ಒತ್ತಡ. ವಿಜಯನ 7-6 7-6 7-6 ಪಂದ್ಯ. ಶಂಭೂರು ನಾಲ್ವರು ಡಿಫೆಂಡರ್ಗಳ ಮಧ್ಯೆ ಸ್ಪರ್ಧೆಯನ್ನ ಉಳಿಸಿಕೊಂಡಿರುವಂತಹ ಅವಕಾಶಗಳಲ್ಲಿ ಎದುರುಗಡೆ ಬಂದು ನಿಂತು ಅದ್ಭುತವಾದ ಟ್ಯಾಕಲ್ ಮಾಡುವ ಮೂಲಕ ಸಂಘಟಿತ ಬಲದಲ್ಲಿ ಪಂದ್ಯ. ಉಲ್ಲಾಸ್ ಗತಕಾಲದ ವೈಭವದಲ್ಲಿ ಉಲ್ಲಾಸ್. ಹತ್ತು ಆರರಲ್ಲಿ ಪಂದ್ಯ. Yes, midline Samipa reaching from the outside. Wait there. Yeah, look at the ಅಂಕದ ಗಳಿಕೆಯನ್ನು ಮುಂದುವರಿಸುವ ವೇಳೆ
ಅದ್ಭುತವಾದ ಪ್ರಯತ್ನಗಳ ಮೂಲಕ ಪಂದ್ಯಕ್ಕೆ ತಿರುವುಗಳನ್ನು ನೀಡಬಲ್ಲ ಆಟಗಾರರುಗಳು. ನಿರೀಕ್ಷಿತವಾದ ಹೋರಾಟವಿದೆ ಪಂದ್ಯದಲ್ಲಿ. 15-6 ಶಂಭೂರು ಮುನ್ನಡೆಯಲ್ಲಿದೆ. ಸುಶಾಂತ್ ಹಳ್ಳಿಯಲ್ಲಿರುವ ವೇಳೆ 15-6 17-6 ಮಧ್ಯಂತರ ವಿರಾಮದ ವೇಳೆಯಲ್ಲಿ ಶ್ರೀರಾಮ ಶಂಭೂರು ಬಹಳಷ್ಟು ದಿನಗಳ ಬಳಿಕ ಮತ್ತೆ ಕಬಡ್ಡಿ ಅಂಕಣದಲ್ಲಿ ಗುರುತಿಸಿಕೊಂಡಿರತಕ್ಕಂತಹ ತಾರೆಗಳು ಇದೀಗ ಚಾಂಪಿಯನ್ ಪಟ್ಟದ ಹೋರಾಟದಲ್ಲಿ. ಸರಿಸುಮಾರು 3 ವರ್ಷಗಳಿಂದ ಕಬಡ್ಡಿ ಅಂಕಣದಲ್ಲಿ ಗುರುತಿಸಿಕೊಳ್ಳದ ಅನೇಕ ತಾರೆಗಳು ಇವತ್ತು ಈ ಕ್ರೀಡಾಕೂಟದಲ್ಲಿ ಆಡಿದ ಚಾಂಪಿಯನ್ ಪಟ್ಟದ ಕಡೆಗೆ ಮುಂದುವರಿತಿದ್ದಾರೆ. ಬಹಳಷ್ಟು ವರ್ಷಗಳ ಕಾಲ ಕಬಡ್ಡಿ ಆಡಿದ ಅನುಭವ ಅದ್ಭುತವಾಗಿ ವರ್ಕೌಟ್ ಆಗಿದೆ ಫೈನಲ್ನಲ್ಲಿ. ಸೊ ಈ ಪಂದ್ಯದಲ್ಲಿ ಅದ್ಭುತವಾಗಿ ಇಡೀ ಕ್ರೀಡಾಕೂಟದಲ್ಲಿ ಶ್ರೇಷ್ಠ ಸಾಧನೆಯ ದಾಳಿಗಳ ಮೂಲಕ ಕಂಗೊಳಿಸಿದ ಸುಶಾಂತ್ ಉಡುಪಿ ಪ್ರಸ್ತುತ ಬಹಳಷ್ಟು ಅದ್ಭುತವಾಗಿ ಅಂಕವನ್ನು ಗಳಿಸಿಕೊಳ್ಳುವ ವೇಳೆಯಲ್ಲಿ ಮುಂದಡೆ ವಿಸ್ತಾರಗೊಳ್ಳುತ್ತಾ ಇದೆ. ರಂಜಿತ್ ದಾಳಿಯಲ್ಲಿ ಪರಿಣಾಮಕಾರಿಯಾಗಿದೆ ಪಂದ್ಯ. ಪ್ರಬುದ್ಧತೆಯ ಆಟಗಳ ಮೂಲಕವಾಗಿ ನಿರೀಕ್ಷಿತ ಯಶಸ್ಸು ಮುಕ್ತವಾಗಿತ್ತಾ ಇತ್ತು. ನಾಲ್ವರಿ ಧಾರಾಣಿ ಪಂದ್ಯಗಳು ಅಚ್ಚುವಿನ ದಾಳಿಯ ಮೂಲಕವಾಗಿ ಫೈನಲ್ ಕದನದ ಹೋರಾಟದಲ್ಲಿ ನಾವಿದ್ದೇವೆ. 17-6 17-6 ಏಕಮುಖ ಸ್ಪರ್ಧೆ. ಯಾವುದೇ ರೀತಿಯ ಒತ್ತಡಗಳಿಲ್ಲದೆ ಬಹಳಷ್ಟು ನಿರಾಳವಾಗಿ ಕಬಡ್ಡಿ ಆಡುತ್ತಿರುವ ಅನುಭವಿಗಳು. ಲಾಸ್ಟ್ ರೈಟ್ ಶಶಾನ್ಗೆ ನೀಡಲಾಗಿದೆ. ಇದು ಡೈನಲ್ಲಿ ಪಂದ್ಯ. ದಾಳಿಗಾರನಿಗೆ ಅಂಕವನ್ನು ತರಬೇಕಾದ ಒತ್ತಡ ಪ್ರಸ್ತುತ ಅಂಕಣದಲ್ಲಿ. ಅಖಿಲ್ ಶಯನ್ ಕಾರ್ನರ್ ವಿಭಾಗದಲ್ಲಿ ಸರಾಗವಾಗಿ ಅಂಕವನ್ನು ಗಳಿಸಿಕೊಳ್ಳುವ ಮೂಲಕ ಕಬಡ್ಡಿ ಅಂಕಣದಲ್ಲಿ ಸುಬಡಕಲ್ ಆಲ್ ಆಗಿದೆ. ಶಯನ್ ಎದುರಿಸಿರುವ ವೇಳೆಯಲ್ಲಿ ಶಶಾಂತ್ ದಾಳಿಯಲ್ಲಿ ಇದು ಪಂದ್ಯಕ್ಕೆ ರೋಚಕತೆಯ ತಿರುವುಗಳನ್ನು ನೀಡಬಲ್ಲ ದಾಳಿ. ಜೊತೆಗೆ ಪಂದ್ಯ ಫೈನಲ್ ಕದನ. ಬೇಟೆ ಬಹಳಷ್ಟು ದೊಡ್ಡದು. ಸೂಪರ್ ಟ್ಯಾಕಲ್ ದಾಖಲಾಗಿದೆ. ದೊಡ್ಡ ಬೇಟೆಯಾಡಿದ ಯದುಷಾ ಡಿಫೆನ್ಸ್ ನಲ್ಲಿ ಕಾರ್ಯವನ್ನು ನಿರ್ವಹಿಸಿಕೊಳ್ಳುವ ಮೂಲಕ ಪರಿಣಾಮಕಾರಿಯಾಗಿರುವಂತಹ ದಾಳಿಗಳ ಮೂಲಕ ಮುನ್ನಡೆ ಸ್ಪಷ್ಟವಾಗಿದೆ. ಶ್ರೀರಾಮ ಶಂಭೂರು ಫೈನಲ್ ಕದನದ ಹೋರಾಟದಲ್ಲಿ ಪರೀಕ್ಷಿತ ದಾಳಿಯಲ್ಲಿ ಒಟ್ಟು ಕ್ರೀಡಾಕೂಟದಲ್ಲಿ ಸರ್ವಾಂಗೀಣ ಆಟದ ಮೂಲಕ ಡಿಫೆಂಡರ್ಗಳಲ್ಲಿ ಕೈಚಲಕ ಪ್ರದರ್ಶಿಸಿ ಶ್ರೇಷ್ಠ ಪ್ರದರ್ಶನದ ಮೂಲಕ ಗುರಿ ಬಿಡದೆ ಬಹಳಷ್ಟು ಅದ್ಭುತವಾಗಿ ಕಬಡ್ಡಿ ಆಡಿದ ಆಟಗಾರರು ಶ್ರೀರಾಮ ಶಂಭೂರು. ಶಯನ್ ದಾಳಿಯಲ್ಲಿ ನಿರೀಕ್ಷೆಗಳನ್ನ ಅದ್ಭುತವಾಗಿ ಬಳಸಿಕೊಳ್ಳುವ ಆಟಗಾರರುಗಳ ಮಧ್ಯೆ
ಸರ್ವಾಂಗೀನ ಪ್ರದರ್ಶನವಿದೆ ಸ್ಪರ್ಧೆಯ ಕಣದಲ್ಲಿ. ವರ್ಷದ ಲಾಭವನ್ನು ಗಳಿಸಿಕೊಳ್ಳುವ ಪ್ರಯತ್ನ ಇದು ಸುಮಿತ್ ಮುಖೇನ. ದ್ವಿತೀಯ ಅವಧಿಯ ಕ್ಷಣಗಳಲ್ಲಿ ಸ್ಪರ್ಧೆ. ಕೊನೆಯ 5 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ ಸ್ಪಷ್ಟ ಮುನ್ನಡೆಯಲ್ಲಿ ಶ್ರೀರಾಮ ಶಂಭೂರು ಫೈನಲ್ ಕದನದಲ್ಲಿ. ಪ್ರತಿರೋಧಗಳು ಸಂಘಟಿತ ಒಲದಗಳ ಜೊತೆಗೆ ಥರ್ಡ್ ರನ್ ಅಗೈನ್ ಡೂ ಆರ್ ಡೈ ಸೂಪರ್ ಟ್ಯಾಕಲ್ ಆನ್ ಪ್ರವೀಣ್ ಯಶಯನ್ ಒಳಾಂಗಣದಲ್ಲಿ. ಶ್ರೇಷ್ಠ ಪ್ರದರ್ಶನವನ್ನು ಕಾಯ್ದುಕೊಳ್ಳುವಂತ ನೀತಿ ಮುಂದುವರೆಸಿರುವಂತಹ ಆಟಗಾರರು ಯಾವುದೇ ರೀತಿಯಲ್ಲೂ ಕೂಡ ಪ್ರತಿರೋಧಗಳನ್ನು ಒಡ್ಡುವಲ್ಲಿ ವಿಫಲತೆಯನ್ನು ಕಂಡಿರುವಾಗ ಅಂತರ అది మాట్లాడి తెలుతాను వరకు ಓಕೆ ಓಕೆ ಸಿಂಗಲ್ ಪಾಯಿಂಟ್ ಮೂಲಕ ಮರಳುವ ವೇಳೆಯಲ್ಲಿ ರಂಜು ಶಯನ್ ಒಳಾಂಗಣದಲ್ಲಿ ಸುಸ್ತಾದ ಆಟಗಾರರು ಕಳೆದ ರಾತ್ರಿಯಿಂದ ಈಚೆಗೆ ಕಬಡ್ಡಿ ಆಡುವ ಮೂಲಕ ಪಂದ್ಯ ಇಪ್ಪತ್ತೈದು 9 3 minutes ಫುಲ್ ಟೈಮ್. ಕೊನೆಯ 3 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ. ಹೋರಾಟದ ದಿಕ್ಕು ಬದಲಾಯಿಸುವ ಯಾವುದೇ ಸೂಚನೆಗಳಿಲ್ಲ. ಅದಾಗಲೇ 25-9 ಸ್ಪರ್ಧೆ. ಅನವಶ್ಯಕ ಪ್ರಯತ್ನಗಳು ಮುಂದುವರಿತಾ ಇದೆ. ಸರಾಗವಾಗಿ ಕಸಿದುಕೊಳ್ಳುವ ಮೂಲಕವಾಗಿ ಪಂದ್ಯ. ಇಲ್ಲಿ ಸಿಕ್ಕ ಬರಿಟಿಕೊಳ್ಳೋದು ನಿಗಲಿ ಕೋಚ್ ಆಯವಾಡ ಪಾಪ ಐದು ಕೋಚ್ ಫುಲ್ಲು ಅದಕ್ಕೆ ನಾಯಿ ಮಾಡಲಿ ಮಾರ ರಿಸಿಕ್ಕಿನ ಉಲ್ಲಾಸ ಈಗ ಇದ್ದರಪ್ಪ ಒಂದು ಇನ್ಫ್ಲುಯೆನ್ಸರ್ ತೆಪ್ಪ ಇದೆ ಜಾಗ. ವಿಶ್ರಾಂತಿಯಂತಹ ಸಮಯಗಳ ಮೂಲಕ ಸ್ಪರ್ಧೆಯ ಕಣದಲ್ಲಿ ವಿಶ್ರಾಂತಿಯ ಕೋರಿಕೆ. ಸಮಯಾವಕಾಶಗಳನ್ನು ಪಡೆದುಕೊಂಡ ವೇಳೆಯಲ್ಲಿ ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಅದ್ಭುತವಾದ ದಾಳಿಯನ್ನು ಮಾಡಬಲ್ಲ ರಂಜು ವಸ್ತ ಅಂಕಣದ ಒಳಭಾಗದಲ್ಲಿದ್ರೆ ಸಮೇತ ಭಾಷಣ ಲಾಭವನ್ನು ಗಳಿಸಿಕೊಂಡಂತ ವೇಳೆ ನಿರೀಕ್ಷೆಗಳು ಯಶಸ್ಸಿನಲ್ಲಿದೆ. ಚಾಂಪಿಯನ್ ಪಟ್ಟದ ಕಡೆಗೆ ದಿಟ್ಟ ಹೆಜ್ಜೆಯನ್ನು ಇಡುತ್ತಿರುವ ಆಟಗಾರರು.
ಇದು ಪೂರ್ಣವಾಗಿ ಪೂನೆಯ ಪಂದ್ಯಾಟಕ್ಕೆ ಸಿದ್ಧತೆ, ಭರದ ಸಿದ್ಧತೆ. ರಶಿಕ್ ದಾಳಿಯಲ್ಲಿ ಅಂತಿಮ ನಿಮಿಷದ ಆಟ. 1 ಲಕ್ಷ ಬಹುಮಾನ ಯಾರಿಗೆ ಅನ್ನುವ ಪ್ರಶ್ನೆಗೆ ಮುಂದಿನ 5ನೇ ತಾರೀಕು ಪೂನೆಯಲ್ಲಿ ಉತ್ತರ. ಹಿತೇಶ್ ಕೂಡ ಹೋಗುವ ಸಿಂಚನಲ್ಲಿ. ಪೂರ ಮಾಹಿತಿ ಉಂಟು ಹೇಗಿದ್ದೀರ. ಪಂದ್ಯವನ್ನ ಮುಗಿಸುವಂತ ಘಟನೆಗಳು ಮುಂದುವರಿದ ವೇಳೆಯಲ್ಲಿ ಸುಶಾಂತ್ ಸತತವಾಗಿ ದಾಳಿಯನ್ನು ಮುಂದುವರಿಸಿಕೊಳ್ತಾ ಇದ್ದಾರೆ ಅಂಕಣದಲ್ಲಿ. ನಿರೀಕ್ಷೆಗಳು ದೊಡ್ಡ ಮಟ್ಟದಲ್ಲಿದೆ ಪಂದ್ಯದಲ್ಲಿ. ಪೂರ್ಣ ಪ್ರಮಾಣದಲ್ಲಿ ಪಂದ್ಯಾಟದಲ್ಲಿ ತೀರ್ಪುಗಾರಿಕೆಯನ್ನು ಮಾಡಿದಂಥ ಗೌರವಾನ್ವಿತ ಪ್ರಕಾಶ್ ಮಾನೆ, ನಿತಿನ್ ಮೂರ್ಛೆ, ಪ್ರದೀಪ್ ಕಜಕಾರ್, ಅವಿನಾಶ್ ಅವರಿಗೆ ಅಭಿವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದಾರೆ. ಧನ್ಯವಾದಗಳೊಂದಿಗೆ ಇದರೊಂದಿಗೆ ಶಿವಛತ್ರಪತಿ ಬ್ರಾಂಡ್ಸ್ ಮಾಡಿಕೊಟ್ಟು ಆಯೋಜನೆಗೊಳಿಸಿದ ಕಾರ್ಯಕ್ರಮದ